ಧರ್ಮದೃಷ್ಟಿಗೆ ಭಕ್ತಾದಿ ಹೇಳುವಂಥದ್ದು ಇನ್ನಷ್ಟು ಪುಣ್ಯ ಕಾರ್ಯ. ಅಂಥ ಒಂದು ಪುಣ್ಯ ಕಾರ್ಯ ಇವತ್ತಿನ ಗುರುವಾರದ ಈ ಶುಭ ದಿನದಲ್ಲಿ ಮಹಾತಾಯಿಯ ಸನ್ನಿಧಾನದಲ್ಲಿ ಎಲ್ಲ ಇಷ್ಟಮಿತ್ರರ ಒಡಗೂಡಿ ಸಮಾಜ ಬಾಂಧವರೆಲ್ಲ ಒಡಗೂಡಿ ಭಕ್ತಾದಿಗಳನ್ನು ಹುಟ್ಟು ಹಾಕ್ಕೊಂಡು ಮೊನ್ನೆಯಿಂದ ನಡೆದ ಕಾರ್ಯಕ್ರಮ ಒಂದು 6 ತಿಂಗಳ ಮೊದಲಿಂದ ಮಾಡಿದಂಥ ಪ್ರಾರ್ಥನೆ ವ್ಯವಸ್ಥೆಗಳು ಮತ್ತು ಈ ಪ್ರಕಾರವಾಗಿ ಸೇರಿಕೊಂಡು ಮಾಡಿದಂಥ ಎಲ್ಲ ಧರ್ಮ ಕರ್ಮಗಳನ್ನು ಇವತ್ತಿನ ಈ ಹೊತ್ತಿನಲ್ಲಿ ನಿಶ್ಚಯ ಮಾಡಿದ ಕುಂಭಲಗ್ನದ ಮುಹೂರ್ತದಲ್ಲಿ ಮಹಾತಾಯಿಯ ಸನ್ನಿಧಾನಕ್ಕೆ ನಾವೆಲ್ಲ ಒಪ್ಪಿಸಿದ್ದೇವೆ. ಜೀವನ ಅಂತಂದರೆ ಹೀಗೆ ನಮ್ಮಲ್ಲಿದ್ದದ್ದನ್ನು ತೆಗೆದುಕೊಂಡು ಭಕ್ತಿಯಿಂದ ಶಕ್ತಿಯಿಂದ ಪೂರ್ಣ ಮಾಡಿಕೊಡುವುದು ತಾಯಿ ಒಪ್ಪಿಸುವುದು, ಅಥವಾ ಹಿರಿಯ ದೇವತೆಗಳಿಗೆ ಒಪ್ಪಿಸುವುದು, ಧರ್ಮ ಹೀಗೆ ತಾಯಿ ಪರಂಪರೆಯಿಂದ ಬಂದ ವ್ಯವಸ್ಥೆಗಳಂತ. ಅಂತಹ ಸಂದರ್ಭದಲ್ಲಿ ಕೆಲವು ಸರ್ವೇ ಭವಿಷ್ಯಂತಿ ಪಾಪಕರ್ಮ ಪರಾಯಣ ಕಲಿಯುಗದ ಫಲಗಳಲ್ಲಿ ಕೆಲವೆಲ್ಲ ಆಚೆ ಈಚೆ ಹಿಂದೆ ಮುಂದೆ ಏನೆಲ್ಲ ವಿಘ್ನಗಳು ಆಪತ್ತುಗಳು ಏನು ಗೊತ್ತಿಲ್ಲ ಅಷ್ಟು ನಡೆಯುವಂಥ ಕಾಲಘಟ್ಟಗಳಿದ್ದರೂ ಕೂಡ ಇವತ್ತು ನಾವು ನಿಶ್ಚಯ ಮಾಡಿದಂತೆ ಕಳೆದ ಒಂದು ಪ್ರಶ್ನೆ ಚಿಂತನೆ ಮಾಡಿ ನವರಾತ್ರಿಯ ನಂತರ ಈ ಒಂದು ಸತ್ಕರ್ಮಕ್ಕೆ ಹೊರಟು ಎಲ್ಲ ಹೊರಟಿದ್ದೇವೆ. ಅದೆಲ್ಲ ದೇವಿ ಇವತ್ತೊಂದು ಪುಣ್ಯ ಕಾರ್ಯದಲ್ಲಿ ಉತ್ತಮ ಕಲ್ಪದಲ್ಲಿ ಯಾವುದೇ ಆಪತ್ತುಗಳು ಅಪದಗಳು ಬಾರದ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ ಅಂತ ಅರ್ಥ. ಖಂಡಿತ ಇದು ಮಹಾತಾಯಿಯ ಸನ್ನಿಧಾನಕ್ಕೆ ಸೇರಿದೆ. ಅದರಿಂದಾಗಿ ಕ್ಷೇತ್ರ ಒಳ್ಳೆಯದಾಗಲಿ, ಮಾತಾಡುವ ನಲಿದಾಡುವ ನೆಗಾಡಿಸುವಂಥ ತಾಯಿಯಾಗಿ ಈ ಕ್ಷೇತ್ರದಲ್ಲಿ ಬೆಳೀಲಿ. ಅದೇ ಪ್ರಕಾರ ನೀವೆಲ್ಲ ಕಷ್ಟಪಟ್ಟು ಏನೆಲ್ಲ ಜೀವನಕ್ಕೆ ಬೇಕು ಬೇಡ ಅಂತ ಗೊತ್ತಿಲ್ಲ, ಆದರೆ ತಂದು ಹೇಳ್ಕೊಂಡು ಬಂದು ಹಾಗೆ ಪ್ರಾರ್ಥನೆ ಮಾಡಿಕೊಂಡು ಕೇಳಿಕೊಂಡು ತಂದದ್ದು ಎಲ್ಲ ಇಡೀ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ನಿಮ್ಮ ಸಮಾಜದ ವ್ಯವಸ್ಥೆಗಳನ್ನೆಲ್ಲ ಕೂಡಿಕೊಂಡು ಇಂಥ ಒಂದು ದೊಡ್ಡ ವೈಭೋಗದ ಬ್ರಹ್ಮಕಲಶವನ್ನು ನಿಶ್ಚಯಿಸಿದ ಗಂಟೆಯಂತೆ ಮಹಾತಾಯಿ ನಡೆಸಿಕೊಟ್ಟಿದ್ದಾಳೆ. ಇದರಿಂದ ಬೇರೆ ಪುಣ್ಯ ಕರ್ಮ ನಮಗೆ ಹೇಳಲಿಕ್ಕೆ ಏನೂ ಇಲ್ಲ. ಅದರಿಂದ ತಾಯಿಯಲ್ಲಿ ಮಕ್ಕಳು ಬೇಡುವುದಿಷ್ಟೇ, ಜೀವನ ಎಂಬಂಥದ್ದು ನಮಗೆ ನಿತ್ಯವೂ ಕಷ್ಟವು ದುಃಖವು ಅಶಾಂತಿಯು ಅಜ್ಞಾನ ಇವೆಲ್ಲ ನಮ್ಮನ್ನು ಕಾಡ್ತಾ ಇರ್ತದೆ. ಇನ್ನು ಮುಂದಕ್ಕೆ ಒಳ್ಳೆಯ ಜೀವನ ಕೊಡಿ, ಒಳ್ಳೆಯ ಮನಸ್ಸು ಕೊಡಿ, ಒಳ್ಳೆಯ ಭಾವನೆ ಕೊಡಿ, ಒಳ್ಳೆಯ ಸಂತೋಷ ಕೊಡಿ, ಎಲ್ಲರಿಗೂ ಅನ್ಯೋನ್ಯತೆ ಕೊಡಿ. ಈ ಜೀವನದಲ್ಲಿ ನಮಗೆ ಬೇರಿಲ್ಲ, ನಿನ್ನ ಅನುಗ್ರಹ ಮಾತ್ರ ನಮಗೆ ಅಂತ ನಾವು ಕೇಳಿಕೊಂಡು ಮಹಾತಾಯಿಯಲ್ಲಿ ಹೇಳಿಕೊಳ್ಳುವಂಥ ಪ್ರಾರ್ಥನೆ. ಆ ಪ್ರಕಾರ ಏನೆಲ್ಲ ಯಾರ್ಯಾರಿಗೆ ಧರ್ಮ ಕರ್ಮ ಸಹಿತವಾದಂಥ ಇಷ್ಟಾರ್ಥಗಳು ಬೇಕು ಅಂತ ಮಹಾತಾಯಿಯಲ್ಲಿ ಬೇಡಿಕೊಳ್ಳಿ, ಮಹಾತಾಯಿ ನಡೆಸಿಕೊಡ್ತಾಳೆ. ಆ ಪ್ರಕಾರ ಮುಂದಕ್ಕೆ ಎಲ್ಲರ ಜೀವನ ಒಳ್ಳೆಯದಾಗ್ತದೆ, ಕ್ಷೇತ್ರ ಬೆಳಗ್ತದೆ, ಗ್ರಾಮ ರಾಜ್ಯ ಸುಭಿಕ್ಷ ದೇಶ ಸುಭಿಕ್ಷೆ ಆಗ್ತದೆ, ಎಲ್ಲರ ಇಷ್ಟಾರ್ಥವನ್ನು ಪಡೆಯಲಿ ಅಂತ ಹೇಳಿಕೊಂಡು ನಾವು ದೇವರಲ್ಲಿ ಪ್ರಾರ್ಥಿಸುವ. ಅಯೋಧ್ಯೆಯ ತ್ರೇತಾಯುಗದ ಪ್ರಾರಂಭ ಆಗಿ 1 ತಿಂಗಳು ಇನ್ನೂ ಆಗಲಿಲ್ಲ, 22 ಬರಬೇಕು. ಇನ್ನು ಅದರ ಮಟ್ಟಿಗೆ ನಮ್ಮದು ಕೂಡ ಅಯೋಧ್ಯೆಯಾಗಿ ಕಷ್ಟಪಟ್ಟು ಏನೆಲ್ಲ ಸಾಧನೆಗಳು ಹಿರಿಯರನ್ನು ಒಟ್ಟು ಮಾಡಿಕೊಂಡು ರಾಯರು ಕೂಡ ತುಂಬ ಜನ ಎಲ್ಲ ವ್ಯವಸ್ಥೆ ಕಟ್ಕೊಂಡು ಅದು ಮಾಡಿ ಇದು ಮಾಡಿದ ಮಾರ್ಗದರ್ಶನ ಹೀಗೆ ಎಲ್ಲರ 10 ಮನಸ್ಸುಗಳು ಒಂದಾಗಿ ಇವತ್ತಿನ ಪುಣ್ಯ ಸಮಯದಲ್ಲಿ ನಾವು ಮಹಾತಾಯಿ ಈ ಸತ್ಕಾರ ರೂಪಿಸಿದ್ದೇವೆ. ಎಲ್ಲ ಮಹಾತಾಯಿ ಮಾಡಲಿ, ಕ್ಷೇತ್ರ ಬೆಳಗಲಿ, ಗ್ರಾಮ ರಾಷ್ಟ್ರ ಸುಭಿಕ್ಷೆಯಾಗಲಿ, ಎಲ್ಲರಿಗೂ ಸರ್ವ ಮಂಗಲ ಕೊಟ್ಟು ಸುಖ ಶಾಂತಿ ಕೊಟ್ಟು ಮಹಾತಾಯಿ ಒಳ್ಳೆಯದು ಮಾಡಿ ನಡೆಸ್ತಾರೆ. ಫೆಬ್ರವರಿ 11ರಿಂದ ಫೆಬ್ರವರಿ 15ರವರೆಗೆ ಹೊರೆ ಕಾಣಿಕೆ, ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅನ್ನಸಂತರ್ಪಣೆ, ಪ್ರತಿಷ್ಠಾಪನೆ, ಇವತ್ತು ಅತ್ಯಂತ ಪುಣ್ಯ ಕಾರ್ಯವಾದ ಬ್ರಹ್ಮಕಲಶೋತ್ಸವವನ್ನು ಇವತ್ತು ನೆರವೇರಿಸಿದ್ದೇವೆ. ಆ ತಾಯಿ ಬಾಲಾಲಯದಿಂದ ಗರ್ಭಗುಡಿಯೊಳಗೆ ಕೂತು ಎಲ್ಲ ಸಮಾಜ ಬಾಂಧವರನ್ನ ನಂಬಿದ ಎಲ್ಲ ಭಕ್ತಾದಿಗಳನ್ನ ಉದ್ಧಾರ ಮಾಡ್ತಾಳೆ, ಆಶೀರ್ವಾದ ಮಾಡ್ತಾಳಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.
ಮಂಗಳೂರು ಭಾಗದಲ್ಲಿ ಇದೊಂದು ಒಳ್ಳೆಯ ಜಾಗೃತ ದೇವಸ್ಥಾನ. ಮೀನುಗಾರರಿಗಿರ್ಬೋದು, ಇತರ ಎಲ್ಲ ಜಾತಿಯವರಿಗಿರ್ಬೋದು, ಖಂಡಿತ ಆ ತಾಯಿ ಈ ಒಂದು ಬ್ರಹ್ಮಕಲಶೋತ್ಸವದಿಂದ ಸಂತುಷ್ಟಿಗೊಂಡು ಎಲ್ಲ ಸಮಾಜದ ನಂಬಿದ ಭಕ್ತಾದಿಗಳಿಗೆ ಹರಿಸ್ತಾಳಂತ ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆ. ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ.
ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ